ಎಲ್ರಿಗೂ ನಮಸ್ತೆ. ಓಂ ಸಾಯಿ ಕ್ರಿಯೇಷನ್ಸ್ ಸಾದರಪಡಿಸುತ್ತಿರುವಂತಹ ಭಕ್ತಿ ಸಂಜೀವಿನಿ ವಾಹಿನಿಗೆ ಸ್ವಾಗತ. ನಾನು ನಮಿತಾ ಆಂತರ್ಯ ಶೆಟ್ಟಿ. ವೀಕ್ಷಕರೇ, ಭಕ್ತಿ ಅಂದ್ರೆ ಕೇವಲ ಬೇಡಿಕೆಯಲ್ಲ, ಅದು ಅಯ್ಯಪ್ಪನ ಪಾದದಲ್ಲಿ ಶರಣಾಗುವಂತಹ ಶರಣಾಗತಿ. ಅಯ್ಯಪ್ಪನ ಪೂಜೆಯಲ್ಲಿ ಭಾವೋದ್ರೇಕ ಇರಲ್ಲ, ಬದಲಾಗಿ ಅಲ್ಲಿ ಒಂದು ಗಟ್ಟಿತನ, ಸ್ಥಿರತೆ ಮತ್ತು ತಾಳ್ಮೆ ಇರುತ್ತೆ. ಅಯ್ಯಪ್ಪನನ್ನು ಪೂಜೆ ಮಾಡಿದಾಗ ನಾವು ಏನನ್ನೂ ಬೇಡಿಕೆ ಇಡಲ್ಲ, ಬದಲಾಗಿ ನಮ್ಮೊಳಗಿರುವ ಅಶಾಂತಿಯನ್ನು ದೂರ ಮಾಡುವಂತಹ ಪ್ರಯತ್ನ ಆಗಿರುತ್ತೆ. ಅಯ್ಯಪ್ಪನ ಪೂಜೆಯಲ್ಲಿ ನಮ್ಮ ಆತ್ಮದ ದೀಪ ಬೆಳಗುತ್ತೆ. ಹೀಗಿರ್ಬೇಕಾದ್ರೆ ಫರಂಗಿಪೇಟೆಯ ಕಲ್ಲತಡಮೆಯಲ್ಲಿ ಅಯ್ಯಪ್ಪನ ದೀಪೋತ್ಸವ ಹಾಗೂ ಪಡಿಪೂಜೆ ಬಹಳ ಅದ್ಧೂರಿಯಾಗಿ ಸಂಭ್ರಮದಿಂದ ಸಡಗರದಿಂದ ನಡೆಯಿತು. ಹಾಗಾದ್ರೆ ಹೇಗಿತ್ತು ಆ ಸಂಭ್ರಮ ಸಡಗರ ಅನ್ನೋದನ್ನ ಭಕ್ತಿ ಸಂಜೀವಿನಿ ವಾಹಿನಿಯಲ್ಲಿ ನೋಡ್ಕೊಂಡು ಬರೋಣ ಬನ್ನಿ.
ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಅಯ್ಯಪ್ಪನ ದೀಪೋತ್ಸವ ಹಾಗೂ ಪಡಿ ಪೂಜೆಯ ಸಂಭ್ರಮ. ಭಕ್ತಿ ಸಂಜೀವಿನಿ ವಾಹಿನಿಯಲ್ಲಿ ಇದೇ ರೀತಿ ಸಾಕಷ್ಟು ವಿಡಿಯೋಸ್, ಭಕ್ತಿ ರಿಲೇಟೆಡ್ ವಿಡಿಯೋಸ್ ನೀವು ನೋಡ್ಬೇಕಾದಲ್ಲಿ ನೀವು ಮಾಡ್ಬೇಕಾಗಿರೋದಷ್ಟೇ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ. ನಮಸ್ಕಾರ.